ಕರಾವಳಿಯ ಈ ತುಳುನಾಡು ಅಂದ್ರೆ ದೈವ ದೇವರ ನಾಡಂದೇ ಜನಜನಿತ. ನೂರಾರು ದೈವಸ್ಥಾನಗಳಿದ್ದು ಈ ಪುಣ್ಯ ಭೂಮಿ ಆಸ್ತಿಕರ ನೆಲೆಯಾಗಿದೆ. ಇಂತಹುದೇ ಒಂದು ಕಾರ್ಣಿಕದ ಕ್ಷೇತ್ರ ಉಡುಪಿ ಜಿಲ್ಲೆಯ ಕಟಪಾಡಿ ಪೇಟೆ ಬಿಟ್ಟು ಭಗವಾನ್ ಬಬ್ಬುಸ್ವಾಮಿ ಮತ್ತು ಕೊರಗಜ್ಜ ದೇವಸ್ಥಾನ. ಇಲ್ಲಿ ನಡೆಯುವ ವಾರ್ಷಿಕ ನೇಮೋತ್ಸವ ಸಂಭ್ರಮವೇ ವಿಶಿಷ್ಟ. ಈ ಸಾನ್ನಿಧ್ಯದಲ್ಲಿ ನಡೆದ ನೇಮೋತ್ಸವದಲ್ಲಿ ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ಆಗಮಿಸಿ ದೇವರ ಪ್ರಸಾದ ಸ್ವೀಕರಿಸಿದರು. ಹೌದು, ಪರಶುರಾಮ ಸೃಷ್ಟಿ ಎಂದೇ ಹೇಳಲಾಗುತ್ತಿರುವ ಕರಾವಳಿಯ ಈ ತುಳುನಾಡು ದೈವ ದೇವರ ನಾಡೆಂದೇ ಪ್ರಸಿದ್ಧಿ ಪಡೆದಿದೆ. ನೂರಾರು ಕಾರ್ಣಿಕದ ದೈವಸ್ಥಾನಗಳಿರುವ ಈ ತುಳು ಪುಣ್ಯಭೂಮಿ ಆಸ್ತಿಕರ ನೆಲೆಯಾಗಿದೆ. ಇಂತಹುದೇ ಒಂದು ಕಾರ್ಣಿಕದ ಕ್ಷೇತ್ರ ಉಡುಪಿ ಜಿಲ್ಲೆಯ ಕಟಪಾಡಿ ಪೇಟೆ ಬೆಟ್ಟು ಭಗವಾನ್ ಬಬ್ಬುಸ್ವಾಮಿ ಮತ್ತು ಕೊರಗಜ್ಜನ ದೇವಸ್ಥಾನ. ಇಲ್ಲಿನ ವಾರ್ಷಿಕ ನೇಮೋತ್ಸವ ಅದ್ದೂರಿಯಿಂದ ನಡೆಯಿತು. ಹೂವಿನ ಮತ್ತು ವಿದ್ಯುತ್ ದೀಪಗಳಿಂದ ದೇವಸ್ಥಾನವನ್ನ ಆಕರ್ಷಕವಾಗಿ ಅಲಂಕಾರ ಮಾಡಲಾಗಿತ್ತು. ನಾಡಿನ ಮೂಲೆ ಮೂಲೆಗಳಿಂದ ಹಾಗೂ ದೇಶ ವಿದೇಶಗಳಿಂದ ಸಾವಿರಾರು ಭಕ್ತರು ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪ್ರಸಾದವನ್ನ ಸ್ವೀಕರಿಸಿದ್ರು. ಕೆಲ ತಿಂಗಳ ಹಿಂದೆ ಇದೇ ಕಟಪಾಡಿ ಪೇಟೆ ಬಿಟ್ಟು ಕೊರಗಜ್ಜ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತ ಯುವಕನೊಬ್ಬ ಕೆಲವರೊಂದಿಗೆ ಸೇರಿ ಕೊರಗಜ್ಜ ದೈವಕ್ಕೆ ಅಪಚಾರ ಎಸಗಿದ್ದ. ಇದರ ಪರಿಣಾಮ ಅವನ ಕುಟುಂಬದ ಸದಸ್ಯರಲ್ಲಿ ಆರೋಗ್ಯ ಸಮಸ್ಯೆ ಕಾಣಿಸಿತ್ತು. ಕೊರಗಜ್ಜನ ದರ್ಶನ ಸೇವೆಯಲ್ಲಿ ಅಪಚಾರ ಎಸಗಿದ್ದು ಬೆಳಕಿಗೆ ಬಂದು ಈ ಸಂದರ್ಭ ಹಿರಿಯರ ಮಾತಿನಂತೆ ಪರಿಹಾರವನ್ನ ಮಾಡಿಕೊಂಡಿದ್ದಾರೆ. ಈ ಪವಾಡ ತಿಳಿತಾ ಇದ್ದಂತೆ ಬಬ್ಬುಸ್ವಾಮಿ ಕೊರಗಜ್ಜ ದೇವಸ್ಥಾನಕ್ಕೆ ಭಕ್ತರ ದಂಡೇ ಬರಲಾರಂಭಿಸಿದೆ. ಕಟಪಾಡಿ ಪೇಟೆಯ ಬೆಟ್ಟು ಕೊರಗಜ್ಜ ಕ್ಷೇತ್ರ ಈಗ ಬಡವ ಬಲ್ಲಿದ ಮೇಲು ಕೀಳೆಂಬ ಭೇದ ಭಾವ ಇಲ್ಲದೆ ಸರ್ವಧರ್ಮೀಯರ ಆರಾಧ್ಯದ ಕ್ಷೇತ್ರವಾಗಿ ಮಾರ್ಪಟ್ಟಿದೆ. ನೋಟು ಈ ಪೇಟೆ ಬೆಟ್ಟದ ಮನ್ನಡು ಧೂಮಾವತಿ ಬಕ್ಕ ಬಂಟದೇವರನ ನೇಮೋತ್ಸವದ ಆಂಡು ಆಯ್ಡು ಬಕ್ಕ ಸಾರಾಲ ಪಟ್ಟದ ಅಧಿಕಾರಿ ಕೊರಗಜ್ಜನ ನೇಮೋತ್ಸವ. ಈ ನೇಮೋತ್ಸವದ ಪುರ್ಲು ದಾನೆ ಬಂಡ ಸಾವಿರಾರು ಜನ ಸಾಗರದ ಲೆಕ್ಕ ಬತ್ತಿದ್ದು ಅಜ್ಜಗ ಮೂರತ್ತಿನ ಇಷ್ಟವಾಯನಂಚಿನ ಹಸರು ಬೀಡ ಚಕ್ಕುಲಿ ಅಂಚನೆ ಹಲವಾರು ರೀತಿಯ ಪಟ್ಟ ಬರಕೇಲೇನು ಮಾತು ಸಂದಾಯಿತ ಮಲ್ದಿರು ಹಸರು ಬೀಡ ಚಕ್ಕುಲಿ ದೀದು ಅಕಲ ಮನಸ್ಸಿದ ಒಂಜಿ ಪ್ರಾರ್ಥನೆಯನ್ನು ನಟೊಂಡೆರಡ ಸಾವಿರಾರು ಜನತ ಕಾರ್ಯಭಾಗವನ್ನು ಮಲ್ಪಾದಿನ ಸ್ವಾಮಿ ಕೊರಗಜ್ಜೆ ಈ ಸಾನ್ನಿಧ್ಯಡು ಮೇಲೊಂದು ಬೈದರು. ಪೇಟೆ ಬಿಟ್ಟು ಬಬ್ಬುಸ್ವಾಮಿ ಮತ್ತು ಕೊರಗಜ್ಜ ದೇವರುಗಳ ವಾರ್ಷಿಕ ನೇಮೋತ್ಸವ ನೋಡೋದಕ್ಕೆ ನಾಡಿನ ಮೂಲೆ ಮೂಲೆಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದು ಕೊರಗಜ್ಜನಿಗೆ ಹರಕೆಯಾಗಿ ಮದ್ಯ ಚಕ್ಕುಲಿ ಬೀಡಾವನ್ನ ಸಮರ್ಪಿಸಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ನಂಬಿಕೊಂಡು ಬಂದ ಭಕ್ತರನ್ನ ಬಬ್ಬುಸ್ವಾಮಿ ಮತ್ತು ಕೊರಗಜ್ಜ ಯಾವತ್ತೂ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಈ ಕಟಪಾಡಿ ಪೇಟೆಯ ಬೆಟ್ಟು ಕೊರಗಜ್ಜ ಕ್ಷೇತ್ರವೇ ಸಾಕ್ಷಿಯಾಗಿದೆ. ಪ್ರಮೋದ್ ಸುವರ್ಣ, ಕಟಪಾಡಿ, ನಮಕುಡ್ಲ ನ್ಯೂಸ್ 24x7.